ಮೂಡುಬಿದ್ರೆ ಪುರಸಭಾ ವ್ಯಾಪ್ತಿಯ ಮಾರ್ಪಾಡಿ ಗ್ರಾಮದ 6ನೇ ವಾರ್ಡಿನ ಕಡೆಪಳ್ಳ ಗಾಂಧಿನಗರದಲ್ಲಿ 20.68 ಲಕ್ಷ ರೂಪಾಯಿ ಅನುದಾನದಲ್ಲಿ ನಿರ್ಮಾಣಗೊಂಡಿರುವ ಸ್ವಾಮಿ ವಿವೇಕಾನಂದ ಉದ್ಯಾನವನವನ್ನು ಲೋಕಾರ್ಪಣೆಗೊಳಿಸಲಾಯಿತು. ಶಾಸಕ ಉಮಾನಾಥ ಎಕೋಟ್ಯಾನ್ ಉದ್ಯಾನವನವನ್ನು ಉದ್ಘಾಟಿಸಿ ಮಾತನಾಡಿ, ಊರಿನ ಎಲ್ಲಾ ವಯೋಮಾನದವರಿಗೆ ಅನುಕೂಲವಾಗುವಂತೆ ಉದ್ಯಾನವನ ನಿರ್ಮಿಸಲಾಗಿದೆ. ಇದನ್ನು ಸದುಪಯೋಗಪಡಿಸಿ ಉತ್ತಮ ರೀತಿಯಲ್ಲಿ ನೋಡಿಕೊಳ್ಳುವುದು ಸ್ಥಳೀಯರ ಕರ್ತವ್ಯ. ಈ ಉದ್ಯಾನವನದ ಮತ್ತಷ್ಟು ಅಭಿವೃದ್ಧಿಗೆ ಬೇಡಿಕೆಗಳು ಬಂದಿದ್ದು ಅನುದಾನ ಒದಗಿಸುವ ಪ್ರಯತ್ನ ಮಾಡಲಾಗುವುದು ಎಂದರು. ಬೇಕು ಅಂತ ಹೇಳಿದ್ರು ನಮ್ಮ ಹರೀಶ್ ರವರು. ಏನಂತ ಕೇಳಿದ್ರೆ, ಹಿರಿಯರು ಬಂದರೆ ಅವರಿಗೆ ಇಲ್ಲಿ ಒಂದು ಎಕ್ಸಸೈಸ್ ಮಾಡಲಿಕ್ಕೆ ಒಂದು ಓಪನ್ ಜಿಮ್ಮು ಬೇಕು, ಬೇರೆ ಬೇರೆ ಬೇಕುಗಳನ್ನು ಹೇಳಿದ್ದಾರೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈ ಭಾಗದ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಖಂಡಿತವಾಗಿ ಇದನ್ನು ಒದಗಿಸಿಕೊಡುವ ಪ್ರಯತ್ನವನ್ನು ಮಾಡ್ತೇವೆ. ಅದಕ್ಕಾಗಿ ಈ ಸಾರ್ವಜನಿಕ ಈ ಭಾಗದ ಬಂಧುಗಳಿಂದ ಸದುಪಯೋಗವನ್ನು ಪಡೆದುಕೊಂಡದರ ಜತೆಗೆ ಇದನ್ನು ಸ್ವಚ್ಛವಾಗಿ ನಿರ್ಮಲವಾಗಿ ಇಡುವುದನ್ನು ಸಹ ತಾವು ಗಮನಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಒಂದು ಪಾರ್ಕ್ ಆಗಲಿಕ್ಕೆ ಶ್ರಮವಹಿಸಿದಂಥ ನಮ್ಮ ಸ್ಥಳೀಯ ಸದಸ್ಯರಂತ ಜಗದೀಶ್ ಅವರಿಗೂ ಮತ್ತು ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರಿಗೂ ಎಲ್ಲ ಸದಸ್ಯರಿಗೂ ಮುಖ್ಯಾಧಿಕಾರಿಗಳಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಕಾಪಾಡೋದು ಯಾರು ಅಂತ ಕೇಳಿದ್ರೆ ನೀವು, ಈ ಭಾಗದ ಜನರು. ಈ ಭಾಗದ ಜನರಿಗಾಗಿ ಇದನ್ನು ಕೊಟ್ಟಿದ್ದೇವೆ. ಇವತ್ತು ಸಂಜೆ ಹೊತ್ತಿಗೆ ಅಥವಾ ಬೆಳಿಗ್ಗೆ ಎದ್ದು ಇಲ್ಲಿ ವಾಕಿಂಗ್ ಮಾಡಲಿಕ್ಕೆ ವಾಕಿಂಗ್ ಟ್ರ್ಯಾಕ್ ಇದೆ, ಇಂಟರ್ಲಾಕ್ ಹಾಕಿ ವಾಕಿಂಗ್ ಬದಿಯಲ್ಲಿ ನಡೆಯುವಂಥದ್ದು ಈಗ ಬಹಳ ಡೇಂಜರ್. ಯಾಕೆಂತ ಹೇಳಿದ್ರೆ ವಾಹನಗಳು ಅಷ್ಟು ಸ್ಪೀಡ್ ಆಗಿ ಹೋಗ್ತವೆ. ಆ ದೃಷ್ಟಿಯನ್ನಿಟ್ಟು ಈ ಸಂದರ್ಭ ಪುರಸಭಾ ಅಧ್ಯಕ್ಷೆ ಜಯಶ್ರೀ ಕೇಶವ್, ಉಪಾಧ್ಯಕ್ಷ ನಾಗರಾಜ್ ಪೂಜಾರಿ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸ್ವಾತಿ ಪ್ರಭು, ವಾರ್ಡ್ ಸದಸ್ಯೆ ದಿವ್ಯಾ ಜಗದೀಶ್, ಪುರಸಭಾ ಮುಖ್ಯಾಧಿಕಾರಿ ಇಂದು ಎಂ, ಇಂಜಿನಿಯರ್ ನಳಿನ್ ಕುಮಾರ್ ಎಚ್, ಗಾಂಧಿನಗರ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಸದಾನಂದ ಅಮೀನ್, ಕಾರ್ಯದರ್ಶಿ ಪ್ರಭಾಕರಾಚಾರ್ಯ, ಸಂಚಾಲಕ ಹರೀಶ್ ಎಂಕೆ, ಅಂಗನವಾಡಿ ಕಾರ್ಯಕರ್ತೆ ಜಯಂತಿ ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.